ಆಗಿರೋ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ, ಅದರ ಮೂರ್ತಿಯ ಒಂದು ನೈಜತೆಯ ಬಗ್ಗೆ, ಈ ಬಗ್ಗೆ ಈಗಾಗಲೇ ನಮ್ಮಲ್ಲಿ ಸಮಾನ ಮನಸ್ಕರು ಸೇರಿ ಒಂದು ತೀವ್ರವಾದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ. ಖಂಡಿತ ಇದು ನಕಲಿ ಮೂರ್ತಿ ಅಂತ ಈಗಾಗಲೇ ನಮಗೆ ನಮ್ಮ ಲೆವೆಲಲ್ಲಿ ನಮ್ಮ ಒಂದು ಇದರ ಪ್ರಕಾರ ಕನ್ಫರ್ಮ್ ಆಗಿದೆ. ಇದನ್ನು ಜಿಲ್ಲಾಡಳಿತದಿಂದ ಕೂಡಲೇ ಇದನ್ನು ಕ್ರಮ ಕೈಗೊಂಡು ತನಿಖೆ ಮಾಡಿ ಆ ನಂತರವೇ ಕಾಮಗಾರಿ ಮುಂದುವರಿಸಬೇಕು. ಈಗಾಗಲೇ ಹೇಳ್ತಾ ಇದ್ದಾರೆ ಅರ್ಧ ಈಗ ಅಂದರೆ ಪಾರ್ಷಿಯಲ್ ವರ್ಕ್ ಆಗಿದೆ, ಮುಂದೆ ಕಂಪ್ಲೀಟ್ ಆಗಲಿಕ್ಕೆ ಉಂಟಂತ. ಮುಂದೆ ಕಂಪ್ಲೀಟ್ ಮಾಡೋದನ್ನು ಕಂಪ್ಲೀಟ್ ಮಾಡಲಿ, ಆ ಬಗ್ಗೆ ನಮ್ಮದೇನು ತೊಂದರೆ ಇಲ್ಲ. ಬಟ್ ಈಗ ಮಾಡಿದ ಕಾಮಗಾರಿ ತನಿಖೆಯಾಗಿ ಆ ಮೂರ್ತಿಯ ನೈಜತೆಯನ್ನು ಜನರಿಗೆ ತಿಳಿಪಡಿಸಬೇಕು. ಯಾಕಂದರೆ ಇದು ಇದರಲ್ಲಿ ಭಾವನೆ ಅಡಗಿದೆ, ಭಾವನಾತ್ಮಕವಾದ ವಿಷಯ, ಧಾರ್ಮಿಕ ವಿಚಾರ. ಇಲ್ಲಿ ಶಂಖನಾದ ಆಗಿ ಭಜನೆ ಆಗಿ ಎಲ್ಲ ಭಟ್ರ ಪೂಜೆಯಲ್ಲಾಗಿ ಮಾಡಿದ ಪ್ರತಿಷ್ಠೆ ಮಾಡಿದ ಮೂರ್ತಿಯನ್ನು ತೆಗೆದು ಪುನಃ ಮೂರ್ತಿ ಇಡುವುದಾದರೆ ಜಗತ್ತಿನಲ್ಲಿ ಇದೇ ಪ್ರಥಮ. ಕಾರ್ಕಳದಲ್ಲಿ ಸುರಿಗೆ ಹೇಳಿದ್ದು ಜಗತ್ತಿನಲ್ಲೇ ಪರಶುರಾಮ ಮೂರ್ತಿ ಪ್ರಥಮ ಆಗ್ತಿರೋದು ಈ ಬಗ್ಗೆ ತುಂಬ ವಿವರಣೆ ಕೊಟ್ಟು, ಈಗ ಜಗತ್ತಿನಲ್ಲೇ ಪ್ರಥಮವಾಗಿ ಎಲ್ಲಿ ಸಹ ಮೂರ್ತಿ ಹಾಕಿದಲ್ಲಿ ಕಿತ್ತು ತೆಗೆದು ಪುನಃ ಮಾಡುವುದಿಲ್ಲ, ಅದು ಚರಿತ್ರೆಯನ್ನು ಇಲ್ಲಿಂದ ಆಗಲಿ ಅಂತ ಆಗಲೇಬೇಕಾದ ಅನಿವಾರ್ಯತೆಗೆ ಬಂದಿದೆ. ಖಂಡಿತ ಈ ಬಗ್ಗೆ ಸತ್ಯ ತನಿಖೆ ಆಗಬೇಕು, ಅಲ್ಲಿ CC ಕ್ಯಾಮರಾ ಅಳವಡಿಸಬೇಕು. ಆ ನಂತರ ಇದು ಯಾವುದೇ ತನಿಖೆ ಆಗೋ ತನಕ ಇಲ್ಲಿ ಕಾಮಗಾರಿ ಮುಂದುವರಿಬಾರದು. ಆ ನಂತರ ಇದು ಗೋಮಾಳ ಜಾಗದಲ್ಲಿ ಮಾಡಿದ್ದಾರೆ. ಇದರ ಇನಾಗರೇಷನ್ ಆದ ನಂತರ ಇದು ಗೋಮಾಳ ಜಾಗ, ಇಲ್ಲಿ ಏನು ಮಾಡಬಾರ್ದು ಅಂತ ಸರ್ಕಾರದ ಅಧೀನ ಕಾರ್ಯದರ್ಶಿ DC ಅವರು ಬರೆದಿದ್ದಾರೆ. DCಯು ಏನು ಮಾಡಬಾರ್ದು ಅಂತ ಕಳಿಸಿದ್ದಾರೆ. ಅಲ್ಲಿ ನಮ್ಮ ತಹಶೀಲ್ದಾರ್ ಲಿಖಿತವಾದ ಉತ್ತರವನ್ನು ಯರ್ಲಪಾಡಿ ಗ್ರಾಮ ಪಂಚಾಯತಿ ಕೊಟ್ಟಿದ್ದಾರೆ. ಇದರಲ್ಲಿ ಇಷ್ಟೆಲ್ಲ ಒಂದು ರೀತಿಯ ಇಲ್ಲಿ ಗೊಂದಲದ ಗೂಡಾಗಿದೆ ಪರಶುರಾಮನ ಮೂರ್ತಿ ನಡೆದ ಉಮ್ಮಿಕಲ್ ಬೆಟ್ಟ. ಇದನ್ನೊಂದು ತಮ್ಮ ಮಾಧ್ಯಮದ ಮೂಲಕ ಹಾಗೂ ಜನರಿಗೆ ಕಣ್ಣು ತೆರೆಸುವ ಕೆಲಸ ಮಾಡಬೇಕಂತ ನಾವು ವಿನಂತಿ ಮಾಡ್ತಾರೆ. ಮೊಣಕಾಲು ತನಕ ಅದು ಯಾವ ಸ್ಪೆಸಿಫಿಕೇಶನ್ ಮಾಡಬೇಕಿತ್ತ ಆ ಟೈಪ್ ಮಾಡಿದ್ದಾರೆ, ಅಲ್ಲಿನ ಮೇಲೆ ಮೂರ್ತಿಯನ್ನು ಮಾಡಲಿಲ್ಲ. ಈಗ ನೋಡಿ, ನಿನ್ನೆ ಒಂದು ಪೇಪರಲ್ಲಿ ನಾನು ನೋಡಿದೆ, ಯಾಕಂದರೆ ಅದರದ್ದು ಬಿಲ್ಲು ಹಿಡಿದ ಸರಿ ಇಲ್ಲ, ಕೊಡಲು ಹಿಡಿದ ಸರಿ ಇಲ್ಲ ಅಂತೇಳಿ. ಯಾಕೆಂದರೆ ಅವರು ಮೂರ್ತಿಯನ್ನು ತೆಗೆದು ಅವರು ಬೆಂಗಳೂರಲ್ಲಿ ಅದರ ಒರಿಜಿನಲ್ ಮೂರ್ತಿ ಆಗ್ತಾ ಉಂಟು, ಅದನ್ನು ತಂದಿಲ್ಲಿ ಇಡ್ಲಿಕ್ಕೋಸ್ಕರ ಈ ಒಂದು ನೆಪವನ್ನು ಕೊಡ್ತಿದ್ದಾರೆ. ಮತ್ತು ಅದರದ್ದು ಇರ್ಬೋದು, ಮತ್ತು 100 ಡಿಗ್ರಿಯಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ, 90ರಲ್ಲಿ ಆಗಬೇಕಿತ್ತು ಅಂತ ಹೇಳ್ತಾರೆ. ಇದೊಂದು ಹಾಸ್ಯಾಸ್ಪದ ವಿಷಯ. ಇಷ್ಟೆಲ್ಲ ಸೈನ್ಸ್ ಮುಂದುವರಿದು, ಇಷ್ಟೆಲ್ಲ ಟೆಕ್ನಾಲಜಿ ಇರುವಾಗ ಇದನ್ನು ಎಲ್ಲಿಯಾದರೂ ಕರೆಕ್ಟಾಗಿ ನೋಡದೆ ಯಾರಾದರೂ ಮಾಡ್ತಾರೆ? ಒಂದು 14 ಕೋಟಿಯ ಪ್ರಾಜೆಕ್ಟನ್ನು ಮಾಡಿ ಇಷ್ಟು ದೊಡ್ಡ ಭಾವನಾತ್ಮಕ ಕೆಲಸವನ್ನು ಮಾಡ್ತಾರಾ ಅಂತೇಳಿ ನನ್ನ ಕ್ವಶನ್. ಎಸ್.